ಹಲವು ಶತಮಾನಗಳ ಇತಿಹಾಸ ಹೊಂದಿರುವ ಬ್ರಿಟಿಷ್ ಕಾಲದ ಸುಲ್ತಾನ್ ಬತ್ತೇರಿ ಕೋಟೆ ಪುರಾತತ್ವ ಇಲಾಖೆಯ ಸಂರಕ್ಷಿತ ತಾಣ ಇದೀಗ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಐತಿಹಾಸಿಕ ಸುಂದರ ಕೋಟೆಯ ಕಾಯಕಲ್ಪಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಲಾಕ್ಡೌನ್ ಸಡಿಲಗೊಂಡ ಬಳಿಕ ಮಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಸುಲ್ತಾನ್ ಬತ್ತೇರಿ ಕೋಟೆ ಪ್ರವಾಸಿಗರ ವೀಕ್ಷಣೆಗೆ ತೆರೆದುಕೊಂಡಿವೆ. ತಣ್ಣೀರುಬಾವಿ ಬೀಚ್ ವೀಕ್ಷಣೆಗೆ ಆಗಮಿಸುವ ಹೆಚ್ಚಿನ ಮಂದಿ ನಗರದ ಬೋಳೂರಿನಲ್ಲಿರುವ ಸುಲ್ತಾನ್ ಬತ್ತೇರಿ ಕೋಟೆ ನೋಡದೆ ಹಿಂದಿರುಗುವುದಿಲ್ಲ. ಕೋಟೆಯನ್ನು ಪ್ರವೇಶಿಸಬೇಕಾದ್ರೆ ಯಾವುದೇ ತಪಾಸಣೆ ಇಲ್ಲ. ಭದ್ರತಾ ಸಿಬ್ಬಂದಿ ಪ್ರತಿದಿನ ಇರುವುದಿಲ್ಲ. ಯಾರ ಅನುಮತಿ ಇಲ್ಲದೆ ಸರಾಗವಾಗಿ ಕೋಟೆ ಹತ್ತಬಹುದು. ಕೋಟೆಯ ಗೋಡೆಯ ಮೇಲೆ ಅಶ್ಲೀಲ ಶಬ್ದಗಳಿಂದ ಗೀಚಿತ್ತು ಪ್ಲಾಸ್ಟಿಕ್ ಬಾಟಲಿ ಚೀಲವನ್ನ ಎಸೆಯಲಾಗಿದೆ. ಕುಳಿತುಕೊಳ್ಳುವಲ್ಲಿರುವ ಕಲ್ಲು ಬೆಂಚುಗಳು ಮುರಿದಿವೆ. ಕೋಟೆ ಎಡಭಾಗದಲ್ಲಿರುವ ಸಣ್ಣ ಗೇಟಿಗೆ ಬೀಗ ಜಡಿಯಲಾಗಿದೆ. ಕೋಟೆಯ ಸುತ್ತಲೂ ಹುಲ್ಲುಕಾಡು ಬೆಳೆದಿದೆ. ಹುಲ್ಲುಗಳ ನಡುವೆ ತ್ಯಾಜ್ಯ ತುಂಬಿಕೊಂಡಿದೆ. ಸುತ್ತ ಕಬ್ಬಿಣದ ಬೇಲಿ ನಿರ್ಮಾಣ ಮಾಡಲಾಗಿತ್ತು. ಬೇಲಿ ತುಕ್ಕು ಹಿಡಿಯಲಾರಂಭಿಸಿದೆ. ಉಪ್ಪಿನಾಂಶ ಇರುವ ಗಾಳಿ ಬೀಸಿದ್ದರಿಂದ ಕಬ್ಬಿಣ ಬೇಗನೆ ತುಕ್ಕು ಹಿಡಿಯುತ್ತದೆ. ಪೇಂಟ್ ಬಳಿದು ಅದರ ನಿರ್ವಹಣೆ ತುರ್ತು ಅವಶ್ಯಕವಾಗಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.